ಕುಂದಾಪುರದ ಮೂಡ್ಲಕಟ್ಟೆ ಸಮೀಪದ ಸಟ್ಟಾಡಿಯ ಮನೆಯೊಂದರಲ್ಲಿ ನಡೆದಂತಹ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಬಂಧಿಸುವಲ್ಲಿ ಕುಂದಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 1 ವಜ್ರದ ಕರಿಮಣಿ ಸರ, 4 ಚಿನ್ನದ ಬಳೆಗಳು, 1 ಚಿನ್ನದ ಸರ, 36,000 ನಗದು ಸೇರಿದಂತೆ ಒಟ್ಟು 3,56,000 ರೂಪಾಯಿ ಮೌಲ್ಯದ ನಗದು ಹಾಗೂ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಪ್ಪುಂದ ಶಾಲೆಬಾಗಿಲು ನಿವಾಸಿಗಳಾದ ಶ್ರೀಧರ್ ಹಾಗೂ ಸ್ವಾತಿ ಬಂಧಿತ ಆರೋಪಿಗಳು. ಸಟ್ಟಾಡಿ ನಿವಾಸಿ ದಿನಕರ್ ಶೆಟ್ಟಿ ಮತ್ತು ಮನೆಯವರು ಭಾನುವಾರ ರಾತ್ರಿ ಕೋಟೇಶ್ವರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ತೆರಳಿದ್ದ ವೇಳೆಯಲ್ಲಿ ಕಳ್ಳತನ ನಡೆದಿತ್ತು. ಮನೆಯ ಎದುರಿನ ಬಾಗಿಲು ಒಡೆದು ಒಳ ಪ್ರವೇಶಿಸಿದ ಕಳ್ಳರು ಕಪಾಟಿನಲ್ಲಿದ್ದ 1 ವಜ್ರದ ಕರಿಮಣಿ ಸರ, 4 ಚಿನ್ನದ ಬಳೆಗಳು, 1 ಚಿನ್ನದ ಸರ, 36,000 ನಗದು ಸೇರಿದಂತೆ ಒಟ್ಟು 3,56,000 ರೂಪಾಯಿ ಮೌಲ್ಯದ ನಗದು ಹಾಗೂ ಸೊತ್ತುಗಳನ್ನು ಧ್ವಜೆ ಪರಾರಿಯಾಗಿದ್ರು. ಕಳ್ಳತನ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೆತ್ತಿಕೊಂಡ್ರು. ದಿನಕರ್ ಶೆಟ್ಟಿಯವರ ಮನೆಯಲ್ಲಿ ಕಳ್ಳತನ ನಡೆದ ಬಳಿಕ ಮನೆಗೆಲಸ ಮಾಡಿಕೊಂಡಿದ್ದ ದಂಪತಿ ನಾಪತ್ತೆಯಾಗಿದ್ರು. ಮನೆಗೆಲಸದವರ ಮೇಲೆ ಸಂಶಯ ವ್ಯಕ್ತಪಡಿಸಿದ ಪೊಲೀಸರು ಪತ್ತೆಗಾಗಿ ಬಲೆ ಬೀಸಿದ್ರು. ಆರೋಪಿಗಳು ಊರಿನಿಂದ ಪರಾರಿಯಾಗಲು ಯತ್ನ ನಡೆಸುತ್ತಿರುವಾಗಲೇ ಮಂಗಳವಾರ ಬೆಳಗಿನ ಜಾವ ಖಚಿತ ಮಾಹಿತಿಯ ಮೇರೆಗೆ ಕುಂದಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾರ್ಯಾಚರಣೆ ನಡೆಸಿ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳಿಂದ ಕಳವಾದ ಚಿನ್ನಾಭರಣ ಹಾಗೂ 20,070 ರೂಪಾಯಿಯಷ್ಟು ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಮನೆಗೆ ಬರುವಾಗ 10 ಗಂಟೆ ಆಗಿತ್ತು. ಬಂದು ನೋಡುವಾಗ ಮನೆ ಲಾಕ್ ಓಪನ್ ಆಗಿತ್ತು. ಈ ಒಳಗೆ ಹೋಗಿ ನೋಡುವಾಗ ಎಲ್ಲ ಹೆದರ್ಕೊಂಡಿತ್ತು. ಕಳ್ಳತನ ಆಗಿದೆ ಅಂತ ಗೊತ್ತಾಗಿ ಕೂಡಲೇ ನಾವು ಪೊಲೀಸಿಗೆ ಫೋನ್ ಮಾಡ್ತೇವೆ. ವಿದಿನ್ 10 ಮಿನಿಟ್ಸ್ ಪೊಲೀಸ್ ವಾಸ್ ಪ್ರೆಸೆಂಟ್ ಇನ್ ಅವರ್ ಹೌಸ್. ಮತ್ತು ಕ್ಷಿಪ್ರವಾದ ಒಂದು ವಿಚಾರಣೆ ಮಾಡಿ ತನಿಖೆಯನ್ನು ನಡೆಸಿ ಕಾರ್ಯಾಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಅತಿ ಶೀಘ್ರವಾಗಿ ಅಪರಾಧಿಯನ್ನು ಪತ್ತೆ ಹಚ್ಚಬೇಕು. ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಹೆಚ್ಚುವರಿ ಎಸ್ಪಿ ಕುಮಾರ್ ಚಂದ್ರ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಬಿಪಿ ದಿನೇಶ್ ಕುಮಾರ್, ಸಿಪಿಐ ಡಿಆರ್ ಮಂಜಪ್ಪ ಸಹಕಾರದಲ್ಲಿ ಕುಂದಾಪುರ ಗ್ರಾಮಾಂತರ ಠಾಣೆಯ ಠಾಣಾಧಿಕಾರಿ ಶ್ರೀಧರ್ ನಾಯ್ಕ್, ಸಿಬ್ಬಂದಿಗಳಾದ ಸಂತೋಷ್ ಕುಮಾರ್, ಶ್ರೀಧರ್, ಸುಜಿತ್ ಕುಮಾರ್, ಪದ್ಮಾವತಿ, ಕುಮಾರಿ ದೀಪಾ ಹಾಗೂ ಶಿವಾನಂದ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.